ಕೇಂದ್ರ ಗೃಹ ಇಲಾಖೆಯ ಮಂಗಳೂರು ಸೆಂಟ್ರಲ್ ವಿಭಾಗದ ಎಸಿಪಿ ಪಿಎ ಹೆಗ್ಡೆ ಸೇರಿದಂತೆ ಕರ್ನಾಟಕದ 6 ಮಂದಿ ಪೊಲೀಸ್ ಅಧಿಕಾರಿಗಳನ್ನು ಅತ್ಯುತ್ತಮ ಅಪರಾಧ ಪತ್ತೆ ತನಿಖಾಧಿಕಾರಿಗಳಿಗೆ ಕೊಡಮಾಡುವ ಎಕ್ಸಲೆನ್ಸಿ ಇನ್ವೆಸ್ಟಿಗೇಷನ್ ಅವಾರ್ಡ್ ಪುರಸ್ಕಾರಕ್ಕೆ ಆಯ್ಕೆ ಮಾಡಿದೆ. ಮಂಗಳೂರಿನ ಬಂದರು ಠಾಣೆಯಲ್ಲಿ ಎಸ್ಐ ಆಗಿ ಸೇವೆ ಆರಂಭಿಸಿದ್ದ ಪಿಎ ಹೆಗ್ಡೆಯವರು ಬಳಿಕ ಬಂಟ್ವಾಳ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ರು. ಅಲ್ಲಿಂದ ಬಡ್ತಿ ಪಡೆದು ಮುಲ್ಕಿ ಠಾಣೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ರು. 2008ರಲ್ಲಿ ಅವರು ಯಾವುದೇ ಸುಳಿವು ಇಲ್ಲದ ಪ್ರಕರಣವೊಂದನ್ನು ಪತ್ತೆ ಮಾಡಿ ಗಮನ ಸೆಳೆದಿದ್ರು. ಚಾಲಕನ ಕೊಲೆ ಮಾಡಿದ್ದ, ಕಾರು ಅಪಹರಿಸಿದ್ದ ದರೋಡೆಕೋರರ ತಂಡ 2008ರ ನವೆಂಬರ್ನಲ್ಲಿ ಹಳೆಯಂಗಡಿ ಪ್ರದೇಶದಿಂದ ಇನೋವಾ ಕಾರೊಂದು ಚಾಲಕನ ಸಹಿತ ನಾಪತ್ತೆಯಾಗಿತ್ತು. ಈ ಬಗ್ಗೆ ಮುಲ್ಕಿ ಠಾಣೆಯಲ್ಲಿ ಕಾರಿನ ಮಾಲೀಕರು ಪ್ರಕರಣ ದಾಖಲಿಸಿಕೊಂಡಿದ್ರು. ಚಾಲಕನೇ ಕಾರನ್ನ ತೆಗೆದುಕೊಂಡು ಹೋಗಿ ನಾಪತ್ತೆಯಾಗಿದ್ದಾನೆ ಎಂದು ಹೇಳಲಾಗಿತ್ತು. 2 ದಿನಗಳ ಬಳಿಕ ಚಾಲಕ ಪ್ರವೀಣ್ ಎಂಬಾತನ ಮೃತದೇಹ ಸುರತ್ಕಲ್ ಸಮೀಪದ ಕಳವಾರಿನಲ್ಲಿ ಕಲ್ಲು ಕೋರೆಯೊಂದರಲ್ಲಿ ಪತ್ತೆಯಾಗಿತ್ತು. ಆದರೆ ಕಾರು ನಾಪತ್ತೆಯಾಗಿತ್ತು. ಕಾರಿನ ಜಾಡು ಹಿಡಿದು ಸಾಕ್ಷ್ಯ ಸಂಗ್ರಹಿಸಿದ ಪೊಲೀಸ್ ಸಾಂದರ್ಭಿಕ ಸಾಕ್ಷ್ಯಗಳನ್ನು ಆಧರಿಸಿ ತನಿಖೆ ಮುಂದುವರಿಸ್ತಾ ಇರುವಾಗಲೇ ಬೆಳ್ತಂಗಡಿಯಲ್ಲಿ ಅನುಮಾನಾಸ್ಪದ ನೆಲೆಯಲ್ಲಿ ತಿರುಗಾಡ್ತಾ ಇದ್ದ ಕಾರನ್ನ ಪೊಲೀಸರು ಬೆನ್ನಟ್ಟಿದಾಗ ಕಾರನ್ನ ಬಿಟ್ಟು ಆಗಂತುಕರು ಪರಾರಿಯಾಗಿದ್ರು. ತನಿಖೆಯಲ್ಲಿ ಹಳೆಯಂಗಡಿಯಲ್ಲಿ ನಾಪತ್ತೆಯಾದ ಕಾರೊಂದು ತಿಳಿದು ಬಂದಿತ್ತು. ಕಾರನ್ನ ದರೋಡೆಕೋರರು ತಂಡ ಅಪಹರಿಸಿದ್ದು ಮತ್ತು ತಂಡ ದರೋಡೆ ಕೃತ್ಯಕ್ಕೆ ಬಳಸಿಕೊಂಡಿದ್ದು ದೃಢವಾಗಿತ್ತು. ಈ ಸಂದರ್ಭ ವಿವಿಧ ಕಡೆ ದರೋಡೆ ನಡೆಸಿರುವ ತಂಡವನ್ನ ಮುಲ್ಕಿ ಪೊಲೀಸರು ಬಂಧಿಸಿದ್ರು. ಅಲ್ಲದೆ ಮಂಗಳೂರಿನ ನ್ಯಾಯಾಲಯದಲ್ಲಿ ಕೇವಲ ಸಾಂದರ್ಭಿಕ ಸಾಕ್ಷ್ಯಗಳ ಕಾರಣದಿಂದ ಪ್ರಕರಣದಲ್ಲಿ ಆರೋಪಿಗಳನ್ನು ಖುಲಾಸೆ ಮಾಡಲಾಗಿತ್ತು. ಇದೀಗ ಸುಳಿವೇ ಇಲ್ಲದ ಪ್ರಕರಣದಲ್ಲಿ ತನಿಖಾಧಿಕಾರಿ ಪಿಎ ಹೆಗ್ಡೆ ಮಾಡಿದ ಕೆಲಸಕ್ಕಾಗಿ ಕೇಂದ್ರ ಗೃಹ ಇಲಾಖೆಯಿಂದ ಪುರಸ್ಕಾರಕ್ಕೆ ಆಯ್ಕೆ ಮಾಡಲಾಗಿದೆ.